ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಹಲವಾರು ಕಾಮಗಾರಿಗಳಿಗೆ 3 ವರ್ಷಗಳ ಹಿಂದೆ 25 ಕೋಟಿ ರೂಪಾಯಿ ಮಂಜೂರುಗೊಂಡಿದೆ. ಆದರೆ ಕಳೆದ 3 ವರ್ಷಗಳಿಂದಲೂ ಎಲ್ಲ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗುತ್ತಿದೆ. ಈ ಬಗ್ಗೆ ಸ್ಥಳೀಯ ರೈಲು ಹೋರಾಟಗಾರರು ಸಂಸದ ಬ್ರಿಜೇಶ್ ಚೌಟಾ ಅವರ ಗಮನಕ್ಕೆ ತಂದಿದ್ದಾರೆ. ಇದೀಗ ನೈಋತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥೂರ್ ಅವರು ಮಂಗಳವಾರ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಲಿದ್ದು, ಆ ಹಿನ್ನೆಲೆಯಲ್ಲಿ ತೇಪೆ ಹಾಕುವ ಕೆಲಸ ಭರದಿಂದ ನಡೆಯುತ್ತಿದೆ. ಅಮೃತ್ ಭಾರತ್ ಯೋಜನೆಯ ಮುಖಾಂತರ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಮೇಲ್ಛಾವಣಿ, ಲಿಫ್ಟ್, ಡ್ರೈನೇಜ್, ಕಾರ್ ಪಾರ್ಕಿಂಗ್, ಕುಡಿಯುವ ನೀರಿನ ಟ್ಯಾಂಕ್ ಹೀಗೆ ಹಲವಾರು ಕಾಮಗಾರಿಗಳನ್ನು ಕ್ಲಪ್ತ ಸಮಯದಲ್ಲಿ ಮಾಡಿ ಮುಗಿಸಲು ಸುಮಾರು 3 ವರ್ಷಗಳ ಹಿಂದೆ 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಆಮೆಗತಿಯಲ್ಲಿ ಸಾಗಿದ ಎಲ್ಲಾ ಕಾಮಗಾರಿಗಳು ಕೇವಲ 30% ಮಾತ್ರ ಆಗಿದ್ದು, ಸುಬ್ರಹ್ಮಣ್ಯ ಯಾತ್ರಿಕರಿಗೆ ತೊಂದರೆಯಾಗುತ್ತದೆ ಎಂದು ಸ್ಥಳೀಯ ರೈಲು ಹೋರಾಟಗಾರ ಪ್ರಸಾದ್ ಸುಬ್ರಹ್ಮಣ್ಯ ಅವರು ವಾರದ ಹಿಂದೆ ಮಂಗಳೂರು ಸಂಸದ ಬ್ರಿಜೇಶ್ ಚೌಟರ ಗಮನಕ್ಕೆ ತಂದಿದ್ರು. ಈ ಕೂಡಲೇ ಸಂಸದರು ಸುಬ್ರಹ್ಮಣ್ಯ ಅಧಿಕಾರಿಗಳೊಂದಿಗೆ ಕೆಲಸದ ಸಂಪೂರ್ಣ ವಿವರವನ್ನು ಪಡೆದು ನೈಋತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥೂರ್ ಅವರಿಗೆ ಖುದ್ದಾಗಿ ತಪಾಸಣೆ ಮಾಡಲು ನಿರ್ದೇಶಿಸಿದ್ರು. ಕೂಡಲೇ ಎಚ್ಚೆತ್ತ ಸುಬ್ರಹ್ಮಣ್ಯ ರೈಲು ಅಧಿಕಾರಿಗಳು ಮಾರ್ಚ್ 18ರ ಮಂಗಳವಾರದಂದು ನೈಋತ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ತಪಾಸಣೆಗಾಗಿ ಬರುತ್ತಾರೆಂದು ತಿಳಿದು ಇದೀಗ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ಹಾಗೂ ಕಾರ್ ಪಾರ್ಕಿಂಗ್ ಮಧ್ಯದ ಡ್ರೈನೇಜಿನ ಹೂಳು ತೆಗೆಯಲು ಆರಂಭಿಸಿದ್ದಾರೆ. ಸುಬ್ರಹ್ಮಣ್ಯ ರೈಲು ನಿಲ್ದಾಣದಲ್ಲಿ ಇರುವುದು ಕೇವಲ 3 ಪ್ಲಾಟ್ಫಾರ್ಮ್ ಮಾತ್ರ. ಈ 3 ಪ್ಲಾಟ್ಫಾರ್ಮ್ಗೆ ಮೇಲ್ಛಾವಣಿ ಹಾಕುವ ಕೆಲಸವು 2 ತಿಂಗಳೊಳಗೆ ಆಗಬೇಕಿತ್ತು. 3 ವರ್ಷಗಳಾದರೂ ಆಗಿಲ್ಲ. ಆದುದರಿಂದ ಬಿಸಿಲು, ಮಳೆ, ಗಾಳಿಗೆ ಎದೆಯೊಡ್ಡಿ ಪ್ರಯಾಣಿಕರು ನಿಲ್ಲಬೇಕಾದ ಪ್ರಮೇಯವು ಬಂದೊದಗಿದೆ. ಹಿರಿಯ ನಾಗರಿಕರು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ ಯಾತ್ರಾರ್ಥಿಗಳು, ಗರ್ಭಿಣಿಯರು ಹಾಗೂ ರೋಗಿಗಳಿಗಾಗಿ ಪ್ರಥಮ ಪ್ಲಾಟ್ಫಾರ್ಮ್ಗೆ 2 ಹಾಗೂ 3ನೆಯ ಪ್ಲಾಟ್ಫಾರ್ಮ್ಗೆ ಹೋಗಲೆಂದು ಲಿಫ್ಟ್ ನಿರ್ಮಾಣದ ಕೆಲಸವನ್ನು ಆರಂಭಿಸಿದ್ದಾರೆ. ಆದರೆ ಈ ಲಿಫ್ಟ್ನ ಕೆಲಸವು ಸರಿಯಾಗಿ ಆಗದೆ ಅದಕ್ಕೆ ಉಬ್ಬು ಬಂದಿದ್ದು, ಅದನ್ನು ತಾತ್ಕಾಲಿಕವಾಗಿ ತೆಗೆದು ಅದಕ್ಕೆ ಸಿಮೆಂಟಿನ ತೇಪೆ ಹಾಕಿ ನಾಳೆ ಜನರಲ್ ಮ್ಯಾನೇಜರ್ ಬರುವುದರೊಳಗೆ ಅದನ್ನು ಚೆಂದಗಾಣಿಸುವ ಕೆಲಸವು ನಡೆಯುತ್ತಿದೆ ಎಂದು ಸುಬ್ರಹ್ಮಣ್ಯ ರೈಲು ಬಳಕೆದಾರರ ಅಧ್ಯಕ್ಷರಾದ ಪ್ರಸಾದ್ ಕೆಜಿ ನೆಟ್ಟಣ ಹೇಳುತ್ತಾರೆ. ಸುಬ್ರಹ್ಮಣ್ಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಿಗೆ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ 3 ವರ್ಷಗಳ ಹಿಂದೆ ಟ್ಯಾಂಕ್ ಅನ್ನು ಕಟ್ಟುವ ಕೆಲಸ ಆರಂಭವಾಗಿದ್ದು ಇನ್ನೂ ಮುಗಿದಿಲ್ಲ. ಮೇಲಿನ ನೀರಿನ ಟ್ಯಾಂಕಿನ ನಿರ್ಮಾಣವು ಮುಗಿದಿಲ್ಲವಾದುದರಿಂದ ನೆಲದ ಮೇಲೆ ಕಾಂಕ್ರೀಟ್ ಹಾಕಿ 2 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ತಂದು ಅದರಿಂದ ರೈಲು ನಿಲ್ದಾಣಗಳಿಗೆ ಹಾಗೂ ರೈಲುಗಳಿಗೆ ನೀರಿನ ಸಂಪರ್ಕವನ್ನು ಕೊಡಲಾಗುತ್ತಿದೆ. ಒಟ್ಟಿನಲ್ಲಿ ಸುಬ್ರಹ್ಮಣ್ಯದಲ್ಲಿ ರೈಲು ನಿಲ್ದಾಣ ಅವ್ಯವಸ್ಥೆಯ ಆಗರವಾಗಿದ್ದು, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡುತ್ತಾರೆ ಎಂಬ ಉದ್ದೇಶದಿಂದ ಅರೆಬರೆಯಾಗಿದ್ದ ಮತ್ತು 3 ವರ್ಷದಿಂದ ಆರಂಭಗೊಂಡು ಆಮೆಗತಿಯ ಕಾಮಗಾರಿಯನ್ನು ವೇಗವಾಗಿ ಮುಗಿಸುವ ಉದ್ದೇಶದಿಂದ ತೇಪೆ ಕಾರ್ಯಗಳೆಲ್ಲ ನಡೆಯುತ್ತಿರುವುದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಬ್ರಹ್ಮಣ್ಯ.